ರಾಜ್ಯದಲ್ಲಿ ಗೋವಿಗಾಗಿ ಮೇವು ಅಭಿಯಾನಕ್ಕೆ ನೂರಾರು ಸಂಘಟನೆಗಳಿಂದ ಸ್ಪಂದನೆ ಸಿಕ್ಕಿದೆ. ಇದೀಗ ಈ ಅಭಿಯಾನಕ್ಕೆ ಪೆರಡೂರಿನ ಕೊಕ್ಕೆಹಳ್ಳಿಯ ಜನಸೇವಾ ಕೇಂದ್ರ ಸಹಕಾರ ನೀಡಿದ್ದು, ಗೋಗಳ ರಕ್ಷಣೆ ಮಾಡುತ್ತಿರುವ ನೀಲಾವರ ಗೋಶಾಲೆಗೆ 5 ಲೋಡ್ ಒಣಹುಲ್ಲನ್ನ ಹಸ್ತಾಂತರಿಸಿದ್ದಾರೆ. ಈ ಸಂದರ್ಭದಲ್ಲಿ ಆಶೀರ್ವಾದಿಸಿದ ಪೇಜಾವರ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದರು, ಆಗಸ್ಟ್ನಲ್ಲಿ ಆರಂಭಗೊಂಡ ಗೋವಿಗಾಗಿ ಮೇವು ಅಭಿಯಾನದಿಂದ ಪ್ರೇರಣೆಗೊಂಡು ಜಿಲ್ಲೆಯ 300ಕ್ಕೂ ಹೆಚ್ಚು ಸಂಘಟನೆಗಳು ಭಾಗಿಯಾಗಿವೆ. ಯುವಕರ ಈ ಕಾರ್ಯ ನಿತ್ಯ ನಿರಂತರವಾಗಿರಲಿ ಎಂದಿದ್ದಾರೆ. ಈ ವೇಳೆ ಗೋವಿಗಾಗಿ ಮೇವು ಸಂಚಾಲಕ ಪೃಥ್ವಿರಾಜ್ ಶೆಟ್ಟಿ ಬಿಲ್ಲಾಡಿ, ಜನಸೇವಾ ಕೇಂದ್ರದ ಪ್ರಸಾದ್ ಹೆಗ್ಡೆ ಕುಕ್ಕೆಹಳ್ಳಿ, ಉದ್ಯಮಿ ಸುನಿಲ್ ಶೆಟ್ಟಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಜನಸೇವಾ ಕೇಂದ್ರದ ಧ್ಯೇಯೋದ್ದೇಶಗಳಲ್ಲಿ ಇವತ್ತು ಇನ್ನೊಂದು ಸೇರ್ಪಡೆಗೊಂಡಿದೆ, ಧನಸೇವೆ ಕೂಡ ಸೇರ್ಕೊಂಡ್ಬಿಟ್ಟಿದೆ. ಇವತ್ತು ಪ್ರಸಾದ್ ಶೆಟ್ಟರು ತಮ್ಮ ಎಲ್ಲ ಗೆಳೆಯರನ್ನು ಮುಂದಿಟ್ಟುಕೊಂಡು ನಮ್ಮ ನೀಲಾವರದ ಗೋಶಾಲೆಯಲ್ಲಿ ನಡೀತಾ ಇರತಕ್ಕಂಥ ಅನಾಥ ಗೋವುಗಳ ಈ ಸಂರಕ್ಷಣೆ ಸೇವೆ, ಇದಕ್ಕೆ ಬಹುದೊಡ್ಡ ಒಂದು ಒಣಹುಲ್ಲಿನ ಕಾಣಿಕೆಯನ್ನು ಸಮರ್ಪಿಸ್ತಾ ಇದ್ದಾರೆ. ಇಂತಹ ಸಮಾಜಮುಖಿಯಾಗಿರತಕ್ಕಂತಹ ಕಾರ್ಯಗಳು ನಡೆದಾಗ ನಮ್ಮ ಸಂಘಟನೆ ಅದು ನಿರಂತರವಾಗಿ ಇಂತಹ ಸೇವೆಗಳು ನಡೀತಾ ಇದ್ದಾಗ ಇನ್ನಷ್ಟು ಬಲಗೊಳ್ಳತ್ತೆ. ಇವತ್ತು ಒಣಹುಲ್ಲು ಬಂದಿದೆ. ಈ ಸಂಘಟನೆ ಈ ಒಂದು ಸೇವೆಯಿಂದ ಪ್ರೇರಿತರಾಗಿ ಆವತ್ತು ಹಾಗೆ ನಮ್ಮ ಪೃಥ್ವಿರಾಜ್ ಶೆಟ್ಟರು ಒಂದಿಷ್ಟು ಯುವಕ ಮಂಡಲಗಳಿಗೆಲ್ಲ ಒಂದು ಕರೆ ಕೊಟ್ಟರು. ನಾವಿಲ್ಲಿ ಇವತ್ತು ಸಾಕಷ್ಟು ಹಸಿರು ಹುಲ್ಲಿದೆ, ಅದನ್ನೆಲ್ಲ ತಗೊಂಬಂದು ನೀಲಾವರದ ಗೋಶಾಲೆಗೆ ಹಾಕೋಣ ಅಂತ ಹೇಳಿಕೊಂಡು 100 ಸಂಘಟನೆಗಳು ಒಂದರಿಂದೊಂದು ಪ್ರೇರಿತರಾಗಿ ನಿರಂತರವಾಗಿ ಇಲ್ಲಿ ಹಸಿರು ಆವತ್ತು ಬಂತು ಮಳೆಗಾಲದಲ್ಲಿ. ಅದರಂತೆ ಇವತ್ತೀಗ ಎಲ್ಲೆಡೆ ಒಣಹುಲ್ಲು ಇದೆ. ಅದನ್ನು ಸ್ವೀಕಾರ ಮಾಡಲಿಕ್ಕೆ ಊರುಗಳಲ್ಲಿ ಹಸುಗಳೇ ಇಲ್ಲ. ಅಂತಹ ಹೊತ್ತಿಗೆ ಇಲ್ಲಿ ಇರತಕ್ಕಂಥ ಹಸುಗಳೆಲ್ಲವೂ ಕೂಡ ನಿಮ್ಮ ಹಸುಗಳೇ. ಹಾಗಾಗಿ ನಮ್ಮಲ್ಲಿರುವ ಯುವ ಸಂಘಟನೆಗಳು ಸಾಕಷ್ಟು ಇದ್ದಾವೆ. ಸ್ವಲ್ಪೇ ಪ್ರಯತ್ನ ಪಟ್ಟರೂ ಕೂಡ ದೊಡ್ಡ ಸೇವೆ ನಿರಂತರವಾಗಿ ಆಗುವುದು ಸಾಧ್ಯ. ಇವತ್ತು ಪ್ರಸಾದ್ ಶೆಟ್ಟರು ಮಾಡಿರತಕ್ಕಂತಹ ಈ ಸೇವೆಯಿಂದ ಜನಸೇವಾ ಕೇಂದ್ರದ ಸಂಘಟನೆ ಸದಸ್ಯರೆಲ್ಲ ಮಾಡಿರುವ ಈ ಸೇವೆಯಿಂದ ಇನ್ನಷ್ಟು ಯುವ ಸಂಘಟನೆಗಳಿಗೆ ಪ್ರೇರಣೆ ದೊರೆತು ನಿರಂತರವಾಗಿ ಇಂತಹ ಸೇವೆ ನಡೆಯುವಂತಾಗಲಿ.